ಬಂಟ್ವಾಳ ಜಿಲ್ಲೆಯ ಅತ್ಯಂತ ಪ್ರಾಚೀನ ಹಾಗೂ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಪುನರ್ನಿರ್ಮಾಣ ಕಾಮಗಾರಿ ಭರದಿಂದ ನಡೆಯುತ್ತಿದೆ. ದೇವಸ್ಥಾನದ ಮೂಲ ಸ್ವರೂಪವನ್ನು ಉಳಿಸಿಕೊಂಡು ಸಂಪೂರ್ಣವಾಗಿ ಶಿಲಾಮಯಗೊಳಿಸುವ ಕಾರ್ಯ ಪ್ರಾರಂಭಗೊಂಡಿದೆ. ದೇವಳದ ಒಳಭಾಗದಲ್ಲಿ ತಮಿಳುನಾಡಿನ ಶಿಲ್ಪಿಗಳು ಕಲ್ಲಿನ ಕೆತ್ತನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೊರಭಾಗದಲ್ಲಿ ಕೆಂಪು ಕಲ್ಲಿನ ಕೆತ್ತನೆ ಹಾಗೂ ಮರದ ಕೆತ್ತನೆಯ ಕೆಲಸಗಳು ನಡೆಯುತ್ತಿದೆ. ದೇವಳದ ಆಡಳಿತ ಮಂಡಳಿಯು ಶ್ರೀ ಕ್ಷೇತ್ರದಲ್ಲಿ ಅಷ್ಟಮಂಗಳ ಪ್ರಶ್ನೆಯನ್ನಿಟ್ಟು ಆ ಪ್ರಕಾರ ಶ್ರೀ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ಇರಾದೆಯಿಂದ ಊರ ಪರವೂರ ಭಕ್ತಾದಿಗಳ ಸಭೆ ಸೇರಿಸಿ ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿ ಆ ಮೂಲಕ ತ್ವರಿತವಾಗಿ ಕಾಮಗಾರಿ ನಡೆಸಲು ಕಾರ್ಯಪ್ರವೃತ್ತವಾಗಿದೆ. ಪ್ರಶ್ನಾವಿಧಿಯಲ್ಲಿ ಕಂಡುಬಂದಂತಹ ಲೋಪದೋಷಗಳನ್ನು ಸರಿಪಡಿಸಿ ಗರ್ಭಗುಡಿಯ ತಾಮ್ರದ ಛಾವಣಿ, ಮುಖ ಮಂಟಪ, ಸುತ್ತು ಪೌಳಿ, ಧ್ವಜಸ್ತಂಭ, ಶ್ರೀ ದುರ್ಗಾ ಪರಮೇಶ್ವರಿ ಗುಡಿಗೆ ತಾಮ್ರದ ಹೊದಿಕೆ, ನಾಗಬನ, ಯಾಗಶಾಲೆ, ಪಾಕಶಾಲೆ, ಭೋಜನ ಶಾಲೆ, ಕಲ್ಯಾಣ ಮಂಟಪ ಮತ್ತು ಭಕ್ತರ ಅನುಕೂಲಕ್ಕಾಗಿ ರಸ್ತೆಯ ಅಗಲೀಕರಣ, ಪರಿಸರದ ಸ್ಥಳಾವಕಾಶಗಳು, ರಥೋಗಳ ಕಟ್ಟೋಣ, ಒಳ ಚರಂಡಿ, ತೀರ್ಥಘಟ್ಟ ಹೀಗೆ ಹಲವು ಕಾಮಗಾರಿಗಳ ಚಿಂತನೆಯಲ್ಲಿದ್ದು ಈ ಎಲ್ಲ ಕಾಮಗಾರಿಗಳಿಗೆ ಅಂದಾಜು ವೆಚ್ಚದ ಕರಡು ಪ್ರತಿಯ ತಯಾರಿಸಲಾಗಿದ್ದು 15 ಕೋಟಿಯ ಕಾಮಗಾರಿ ನಡೆಯಲಿದೆ. ಪ್ರಥಮ ಹಂತದಲ್ಲಿ 2.5 ಕೋಟಿ ರೂಪಾಯಿ ವೆಚ್ಚದ ರಾಜರಾಜೇಶ್ವರಿ ದೇವಿಯ ಗರ್ಭಗುಡಿ, 7.5 ಕೋಟಿ ರೂಪಾಯಿ ವೆಚ್ಚದ ಒಳಾಂಗಣದ ಸೊತ್ತುಪವಳಿ, 29 ಲಕ್ಷ ರೂಪಾಯಿ ವೆಚ್ಚದ ಧ್ವಜಸ್ತಂಭ, 61 ಲಕ್ಷ ವೆಚ್ಚದ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯ ಗುಡಿ ಜೊತೆಗೆ ಕ್ಷೇತ್ರಪಾಲ ಸನ್ನಿಧಿ, ಯಾಗಶಾಲೆ, ನಾಗಬನ ನಿರ್ಮಾಣ ಕಾಮಗಾರಿ ನಡೆಯಲಿದೆ. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಬಂಟ್ವಾಳ.